ಅಕ್ಕಪಕ್ಕದಲ್ಲಿ ನಮಗೆ ಪಾದಚಾರಿ ವ್ಯವಸ್ಥೆಗಳಿಲ್ಲ. ಇದು ಮುಳುಗಡೆ ಊರು. ಮುಳುಗಡೆ ಊರಿಗೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥಿತವಾದಂತಹ ಜಾಗ ಕೊಡಬೇಕಾಗಿತ್ತು. ವಿಜಾಪುರ ಜಿಲ್ಲೆ ಕೊಲ್ಹಾರ ತಾಲೂಕು ಕೊಲ್ಹಾರ ಪಟ್ಟಣದ ಮುಳುಗಡೆಯ ಸಂತ್ರಸ್ತರಿಗೆ ನಿವೇಶನಗಳ ವಿತರಣೆ ಹಾಗೂ ಪರಿಹಾರ ವಿತರಣೆಯಲ್ಲಿ ಪುನರ್ವಸತಿ ಅಧಿಕಾರಿಗಳಿಂದ ಅನ್ಯಾಯವಾಗಿದೆ ಎಂದು ಕೊಲ್ಹಾರ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಪ್ಪ ಬಾಲಗೊಂಡ ಹೇಳಿದರು. ಪಟ್ಟಣದ ಉಪ್ಪಾಸೆಪ್ಪ ದೇವಸ್ಥಾನದಲ್ಲಿ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಹೋರಾಟ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ಚರ್ಚಾಕೂಟದಲ್ಲಿ ಮಾತನಾಡಿದ ಅವರು, ಸರ್ಕಾರಕ್ಕಾಗಿ ನಾವುಗಳು ಮಾಡಿರುವ ತ್ಯಾಗ ಅಪಾರವಾದದ್ದು. ಪುನರ್ವಸತಿ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸಂತ್ರಸ್ತರಿಗೆ ಪೂರ್ಣ ಸೌಲಭ್ಯಗಳನ್ನು ಕಲ್ಪಿಸುವವರೆಗೆ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ನಿರಂತರವಾಗಿ ಹೋರಾಟ ಮಾಡಲಾಗುವುದು ಎಂದರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಲು ಸೊಣ್ಣದ ಮಾತನಾಡಿ, ಸರ್ವರು ಈ ಹೋರಾಟಕ್ಕೆ ಕೈಜೋಡಿಸಬೇಕು. ಈ ಹಿಂದೆ ಕೊಲ್ಹಾರ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಹೋರಾಟ ಹಮ್ಮಿಕೊಳ್ಳುವ ಮೂಲಕ ಹೇಗೆ ಯಶಸ್ವಿಯಾದವೋ ಅದೇ ರೀತಿ ಈ ಹೋರಾಟಕ್ಕೆ ಸರ್ವರು ಕೈಜೋಡಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಣ ಎಂದು ಹೇಳಿದರು. ಕೊಲ್ಹಾರ ಸಂತ್ರಸ್ತರ ಜೊತೆಯಲ್ಲಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದಿರುವ ಜನರು ವಾಸಿಸುತ್ತಿದ್ದಾರೆ. ಅವರಿಗೂ ಕೂಡ ನಿವೇಶನ ಪಡೆದುಕೊಳ್ಳುವ ಹಕ್ಕಿದೆ. ಕೊಲ್ಹಾರ ಪಡಿತರ ಚೀಟಿಯಲ್ಲಿ ಸುಮಾರು 3 ವರ್ಷಗಳಿಂದ ಹೆಸರು ನೋಂದಾವಣೆ ಆಗಿದ್ದರೆ ಅಂತವರಿಗೂ ಕೂಡ ನಿವೇಶನ ಪಡೆದುಕೊಳ್ಳುವ ಹಕ್ಕಿದೆ ಎಂದು ಪುನರ್ವಸತಿ ಅಧಿಕಾರಿಗಳು ಹೇಳಿರುವ ದಾಖಲೆಗಳಿವೆ. ಹಾಗಾಗಿ ಸಂತ್ರಸ್ತರ ಜೊತೆಗೆ ಈ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿರುವ ಜನರಿಗೂ ಕೂಡ ನಿವೇಶನಗಳನ್ನು ಪುನರ್ವಸತಿಯ ಅಧಿಕಾರಿಗಳು ವಿತರಿಸಬೇಕಿದೆ ಎಂದರು. ಅಲ್ಲಾ ಪಕ್ಷ ಬಿಜಾಪುರ ಮಾತನಾಡುತ್ತಾ, ಕೊಲ್ಹಾರ ಪಟ್ಟಣದ ಮುಳುಗಡೆಯ ಸಂದರ್ಭದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸುವಲ್ಲಿ ಪುನರ್ವಸತಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಮುಳುಗಡೆಯ ಸಂದರ್ಭದಲ್ಲಿ ನಮ್ಮ ಹಿರಿಯರಿಗೆ ತಲತಲಾಂತರದಿಂದ ಬಂದಂತಹ ಫಲವತ್ತಾದ ಜಮೀನು, ಮನೆ ಮಠ ಕಳೆದುಕೊಂಡು ಅನಾಥರಾಗುತ್ತೇವೆ ಎಂಬ ಜ್ಞಾನ ಕೂಡ ಇದ್ದರೂ ನಮ್ಮಿಂದ ಸರ್ಕಾರಕ್ಕೆ ಅನುಕೂಲ ಆಗುತ್ತದೆ ಎಂದಾದಲ್ಲಿ ನಾವು ತ್ಯಾಗ ಮಾಡಲು ಸಿದ್ಧ ಎಂಬ ಧ್ಯೇಯದೊಂದಿಗೆ ಮಮತಾ ಮೈಗಳಾಗಿ ಸರ್ಕಾರಕ್ಕೆ ಸರ್ವಸ್ವವನ್ನು ಧಾರೆ ಎರೆದಿದ್ದಾರೆ. ಮನೆ ಮಠ ಕಳೆದುಕೊಂಡ ನಮಗೆ ಪುನರ್ವಸತಿ ಅಧಿಕಾರಿಗಳು ನಿವೇಶನಗಳ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಾಗಿತ್ತು. ಆದರೆ ಅಧಿಕಾರಿಗಳು ಸಂತ್ರಸ್ತರ ಬದುಕನ್ನು ಮೂರಾಬಟ್ಟೆ ಮಾಡಿದ್ದಾರೆ. ಈ ಕಡೆ ನಿವೇಶನಗಳು ಕೂಡ ಇಲ್ಲ, ಆ ಕಡೆ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಪುನರ್ವಸತಿ ಅಧಿಕಾರಿಗಳಿಂದ ನಮ್ಮ ಬದುಕು ಅತಂತ್ರವಾಗಿದೆ ಎಂದರು. ಬಾಗಲಕೋಟ ಅಭಿವೃದ್ಧಿ ಹೋರಾಟ ಸಮಿತಿಯ ಕಾರ್ಯದರ್ಶಿ ಅರವಿಂದ್ ಮುಂಚಕಂಡಿ ಹಾಗೂ ಉತ್ತರ ಕರ್ನಾಟಕದ ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷ ಪ್ರಕಾಶ ಅಂತರಗೊಂಡ ಮಾತನಾಡಿ, ಮುಳುಗಡೆ ಸಂತ್ರಸ್ತರಿಗಾಗಿ ಕಲ್ಪಿಸಬೇಕಾದ ಸೌಲಭ್ಯಗಳ ಬಗ್ಗೆ ಸರ್ಕಾರ ಜಿಯೋ ರಚನೆ ಮಾಡಿರುತ್ತದೆ. ಅದನ್ನು ನೋಡಿದರೆ ಪುನರ್ವಸತಿ ಪುನರ್ನಿರ್ಮಾಣ ಇಲಾಖೆಯಿಂದ ಸಂತ್ರಸ್ತರಿಗೆ ಕಲ್ಪಿಸಬೇಕಾದ ಸೌಲಭ್ಯಗಳು ಇನ್ನೂ ಸಾಕಷ್ಟಿವೆ. ಸಮರ್ಪಕವಾದ ರಸ್ತೆಗಳ ಒಳಚರಂಡಿ ವ್ಯವಸ್ಥೆ, ವ್ಯಾಪಾರಸ್ಥರಿಗೆ ವಾಣಿಜ್ಯ ಸಂಕೀರ್ಣ, ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿಲ್ಲ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ಉದ್ಯಾನಗಳ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಕೊರತೆಗಳ ನಡುವೆ ನಾವುಗಳು ಬದುಕು ಸವೆಸುತ್ತಿದ್ದೇವೆ. ಈ ಸೌಲಭ್ಯಗಳನ್ನು ಕಲ್ಪಿಸಬೇಕಾದ ಪುನರ್ವಸತಿ ಅಧಿಕಾರಿಗಳು ಸಂತ್ರಸ್ತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುವ ಮೂಲಕ ಅನ್ಯಾಯವೆಸಗುತ್ತಿದ್ದಾರೆ. ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಹೋರಾಟ ಅವಶ್ಯಕವಾಗಿದೆ. ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಣ. ನಿಮ್ಮ ಹೋರಾಟಕ್ಕೆ ನಾವುಗಳು ಕೂಡ ಜೊತೆಗಿದ್ದೇವೆ ಎಂದು ಹೇಳಿದರು. ಸಾನ್ನಿಧ್ಯ ವಹಿಸಿದ್ದ ಕಲ್ಲಿನಾಥ ದೇವರು ಮಾತನಾಡುತ್ತಾ, ಪುನರ್ವಸತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕೊಲ್ಹಾರ ಪಟ್ಟಣ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಸವಳಿದು ಹೋಗಿದೆ. ಎಲ್ಲವನ್ನು ಕಳೆದುಕೊಂಡು ಇವತ್ತು ನಾವು ಅನಾಥರಾಗಿ ಬೀದಿಯಲ್ಲಿ ನಿಂತಿದ್ದೇವೆ. ನಾವು ಕಳೆದುಕೊಂಡಿದ್ದು ನೋಡಿದರೆ ನಮಗೆ ಪುನರ್ವಸತಿ ಇಲಾಖೆಯಿಂದ ಸಿಕ್ಕಿರುವುದಾದರೂ ಏನು ಎಂದು ಪ್ರಶ್ನಿಸಿದರು. ನಾವು ಎಲ್ಲವನ್ನು ಕಳೆದುಕೊಂಡಿರುವುದರ ಬದಲಾಗಿ ಕೇಳುತ್ತಿರುವುದಾದರೂ ಏನು? ಮೂಲಭೂತ ಸೌಕರ್ಯ ಹಾಗೂ ವಾಸಿಸಲು ನಿವೇಶನ ಕೇಳುತ್ತಿದ್ದೇವೆ. ಮುಖ್ಯಮಂತ್ರಿಗಳು ಸಂತ್ರಸ್ತರ ಅಳಲಿಗೆ ಕಿವಿಯಾಗಬೇಕು. ಸರ್ಕಾರ ಇನ್ನು 400 ಎಕರೆ ಜಾಗ ಮಂಜೂರು ಮಾಡಿ ಸಂತ್ರಸ್ತರಿಗೆ ನಿವೇಶನಗಳನ್ನು ವಿತರಿಸಬೇಕು ಹಾಗೂ ಸಂತ್ರಸ್ತರ ಕೂಗಿಗೆ ಹಾಲಿ ಶಾಸಕ ಶಿವಾನಂದ ಪಾಟೀಲರು ಧ್ವನಿಯಾಗಬೇಕು ಹಾಗೂ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಕೂಡ ಸಂತ್ರಸ್ತರ ಮೊರೆ ಕೇಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ಜನರು ಪುನರ್ವಸತಿ ಅಧಿಕಾರಿಗಳಿಂದ ಆದ ಅನ್ಯಾಯದ ಬಗ್ಗೆ ತಮ್ಮ ಅಳಲು ತೋಡಿಕೊಂಡರು. ಪುಂಡಲೀಕ ಬಾಟಿ ನಿರೂಪಿಸಿ ವಂದಿಸಿದರು. ಈ ಸಂದರ್ಭದಲ್ಲಿ ಸಂಗಪ್ಪ ದಳವಾಯಿ, ಪುಂಡಲೀಕ ಕಂಬಾರ, ಬಸವರಾಜ್ ಕೋಟಾರಿ, ಮಲ್ಲಪ್ಪ ಗಣಿ, ಲಾಲಸಾಬ ಪಕಾಲಿ, ಸಲೀಮಾ ಕೊತ್ತಲ್, ಗೈಬು ಸಾಬ ನದಾಫಾ, ಸಾಬು ಕುಂಟೆಮ್ಮಗೋಳ, ಮಲ್ಲಪ್ಪ ಎಳಂಗಡಿ ಇತರರು ಇದ್ದರು. ಮತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ನಾವು ಎಲ್ಲರೂ
ನಮ್ಮ ಫಲವತ್ತಾದ ಭೂಮಿಗಳನ್ನ ಹಾಗೂ ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಆಸ್ತಿ ಅಂತಸ್ತಿನ ಮನೆಗಳನ್ನ ನಾವು ತ್ಯಾಗ ಬಲಿದಾನವನ್ನ ಮಾಡಿದ್ದೀವಿ. ತಮ್ಗೆಲ್ಲರಿಗೂ ಗೊತ್ತಿದೆ. ಅದೆಲ್ಲ ಯಾಕೆ ಮಾಡಿದ್ದೀವಿ? ಈ ರಾಷ್ಟ್ರದ ಅಭಿವೃದ್ಧಿ ಆಗಲಿ, ಈ ರಾಜ್ಯದ ಅಭಿವೃದ್ಧಿ ಆಗಲಿ ಅಂತಕ್ಕಂತಹ ಒಂದು ಆಶಾವನ್ನು ಇಟ್ಕೊಂಡು ನಾವೆಲ್ಲ ಸಂಪೂರ್ಣ ಸಂತ್ರಸ್ತ ಆಗಿ ಬಂದಿದ್ದೀವಿ. ತ್ಯಾಗ ಮಾಡಿ ಇಲ್ಲಿ ಒಂದು ಪುನರ್ವಸತಿ ಇಲಾಖೆಯಲ್ಲಿ ನಾವು ಬಂದಿದ್ದೀವಿ. ಆದರೆ ಸುಮಾರು 20 ವರ್ಷಗಳ ಕಾಲ ಕಳೆದರೂ ಕೂಡ ಏನೋ ಸಂತ್ರಸ್ತರ ಅಳಿಲಿದೆ, ಅದು ಅವರಿಗೆ ಸರಿಯಾದ ನ್ಯಾಯವನ್ನು ಇನ್ನೂ ತನಕ ನಮಗೆ ದೊರಕಲಿಲ್ಲ. ಅದರಲ್ಲಿ ಮುಖ್ಯವಾಗಿ ನಮ್ಮ ಈಗ ತಾನೇ ಪುಂಡ್ಲಿಕ್ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಹೇಳಿದಾಗ ಪ್ರಸ್ತಾವಿಕಲ್ಲಿ ಬಹಳಷ್ಟು ನಮ್ಮ ಚರ್ಚೆಗಳಿದ್ದಾವೆ. ಚರ್ಚಾಕೂಟ ವಿಷಯಗಳನ್ನ ನಾವು ಒಂದು ಪಾಂಪ್ಲೆಟ್ ಮುಖಾಂತರವಾಗಿ ಇಡೀ ಊರಿಗೆ ನಾವು ಹಂಚಿದ್ದೀವಿ. ನಾವು ಫಸ್ಟಿಗೆ ಈ ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ಯಾವ ಪಕ್ಷಕ್ಕೆ ಸೀಮಿತ ಇರಲಾರ್ದಂತ ಮತ್ತು ಯಾವ ಜಾತಿಗೆ ಸೀಮಿತ ಇರಲಾರ್ದಂತಹ ಒಂದು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಹೋರಾಟ ಮಾಡಲಿಕ್ಕೆ ಮಾನ್ಯ ನಮ್ಮ ಸಿದ್ದಪ್ಪಣ್ಣ ಬಾಳ್ಗೊಂಡ್ ಸಾಹೇಬರಿಗೆ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಎಲ್ಲರಿಗೆ ನ್ಯಾಯ ಒದಗಿಸ್ತಾರೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಬೆಂಬಲವಾಗಿ ನಾವು ಎಲ್ಲರೂ ನಿಂದಿರಬೇಕಾಗಿರುವಂತಹ ಪರಿಸ್ಥಿತಿ ನಮಗೆ ಬಂದಿದೆ. ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ, ಅವರು ಯಾವ ರಾಜಕಾರಣಿಗಳಲ್ಲ. ನಮ್ಮ ಊರಿಗೆ ಆಗಿರ್ತಕ್ಕಂತಹ ರೈತರಿಗಾಗಿರ್ಬಹುದು, ಸಂತ್ರಸ್ತರಿಗಾಗಿರ್ಬಹುದು, ಸುಮಾರು ಜನ ಏನೇನು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಅನ್ಯಾಯ ಆಗಿದೆ. ಕೆಲವರಿಗೆ ನಿವೇಶನಗಳಿಲ್ಲ. ನಿವೇಶನ ಬಿಡ್ರಿ, ನಮ್ಮ ಊರು ಮುಳುಗಡೆ ಆದ ತಕ್ಷಣ ಸುಮಾರು ಹಳ್ಳಿಗಳು ನಮ್ಮ ಆಲೆಮಟ್ಟಿ ಹಿನ್ನೆಲೆಯಿಂದ ಆಗಿರ್ತಕ್ಕಂತಹ ನಮಗೆ ಸಂಬಂಧಿಕ ಇದ್ದಂತಹ ಊರು ಬಡೋಟೆ ಆಗಿರ್ಬೋದು, ಸಿದ್ನಾಥ್ ಆಗಿರ್ಬೋದು, ರೊಳ್ಳಿ ಆಗಿರ್ಬೋದು, ಚಿಮ್ಮಲ್ಗಿ ಆಗಿರ್ಬೋದು, ಗಣಿ ಆಗಿರ್ಬೋದು, ಇವೆಲ್ಲವೂ ಗ್ರಾಮಗಳನ್ನು ನೋಡಿದಾಗ ಬಾಗಲಕೋಟೆ ಇದು ಆಲೆಮಟ್ಟಿ ಹಿನ್ನೆಲೆಯಿಂದ ಮುಳುಗಡೆ ಆಗಿರ್ತಕ್ಕಂಥ ಊರ ನಮಗೆ ಅಧ್ಯಕ್ಷರು ಹೇಳಿದ್ರು ಪ್ರೆಸ್ ಮೀಟ್ ನಲ್ಲಿ ಒಂದು ಮಾತು, ಪುನರ್ ನಿರ್ಮಾಣ ಮಾಡಬೇಕಾಗಿತ್ತು. ನಮ್ಮ ಊರುಗಳು ಪುನರ್ವಸತಿ ಮಾಡಿದ್ದಾರೆ. ನಾವು ಊರಾಗಿದ್ದಾಗ ನಮಗೆಲ್ಲ ಪುನರ್ವಸತಿ ಮಾಡಿದ್ರು. ಆದ್ರೆ ನಮ್ಮ ಊರುಗಳನ್ನ ಸರಿಯಾಗಿ ಪುನರ್ ನಿರ್ಮಾಣ ಮಾಡಲಿಕ್ಕೆ ಆ ಸರ್ಕಾರಗಳಿಗೆ ಸಾಧ್ಯ ಆಗಿರಲಿಲ್ಲ. ಸುಮಾರು 20 ವರ್ಷಗಳಿಂದ ನಾವು ಬಳಲ್ತಾ ಇದ್ದೀವಿ. ತಮಗೆ ಗೊತ್ತಿದೆ, ಮಳೆ ಆದ್ರೆ ನಮಗೆ ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ. ನಾವು ಬರೇ ನಡೆಯುವಂತ ಪ್ರಸಂಗ ಇಲ್ಲ ನಮಗೆ ಸರಿಯಾಗಿ. ಕೆಸರದಲ್ಲಿ ನಾವು ನಡೆಯುವಂತ ಪರಿಸ್ಥಿತಿ ನಮ್ಮ ಕೋಲಾರದಲ್ಲಿ ಇದೆ. ಇದು ಫಲವತ್ತಾದ ಭೂಮಿ, ಬಹಳ ಫಲವತ್ತಾದ ಭೂಮಿ ಇದು. ಇಂತಹ ಭೂಮಿಯಲ್ಲಿ ನಮಗೆ ನಿವೇಶನಗಳನ್ನು ಹಂಚಿಕೆ ಕೊಟ್ಟರು, ಸರಿಯಾದ ರಸ್ತೆಗಳಿಲ್ಲ. ಸುಮಾರು ವರ್ಷಗಳಿಂದ ಡ್ರೈನೇಜ್ ಕೆಲಸ ಚಾಲು ಆಗಿದೆ, ಆದ್ರೆ ಸಂಪೂರ್ಣವಾಗಿ ಕೆಲಸ ಇನ್ನೂ ಅದು ಮುಗಿಯುವ ಹಂತದಲ್ಲಿ ಇಲ್ಲ. ಅದು ನಮಗೆ ಅನ್ಯಾಯ.